ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿಚಿತ್ರವಾಗಿ ನಮಗೆಲ್ಲ ತಲೆ ತಗ್ಗಿಸುವಂತ ವಿಷಯ ಆಗಿದೆ. ಮಾತಿನ ಸಲುವಾಗಿ ಇವರು ಬದ್ಧರಾಗಿರ್ತಾರೆ. ಇದೆಲ್ಲವನ್ನೂ ನೋಡಿಕೊಂಡು ಪ್ರಧಾನಿಗಳು ಮೌನವಾಗಿರ್ತಾರೆ ಅನ್ನೋದಕ್ಕೆ ಸಂಬಂಧ ಇದೆ ಅಂತ ನಾವೇ ಶಿಕ್ಷಣ ಸಚಿವರು ಅಂತ ಗೌರವಾನ್ವಿತರು ಏನು ಅವರ ಬಗ್ಗೆ ವಿಚಾರಗಳಿತ್ತು, ಒಳ್ಳೆ ವಿಚಾರಗಳು. ಅದು ಬಸವಣ್ಣನವರ ಬಗ್ಗೆ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು, ನಾರಾಯಣ್ ಗುರು ಅವರ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನು ಹಲವಾರು ವಿದ್ವಾಂಸರ ಬಗ್ಗೆ, ಕುವೆಂಪು ಅವರು ನಾಡಿನ ಕವಿ ಅವ್ರ ಬಗ್ಗೆ ಆಗಿರ್ಬೋದು, ಅತ್ಯಂತ ಕೀಳು ಅಭಿರುಚಿಯ ವಿಚಾರಗಳನ್ನ ಪಠ್ಯಪುಸ್ತಕಗಳಲ್ಲಿ ತುರುಕಿದ್ದಾರೆ. ಮತ್ತು ಅತ್ಯಂತ ಕೆಟ್ಟದಂದ್ರೆ, ಯಾವ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಜನಗಳಿಗೋಸ್ಕರ ಒಂದು ಚೂರು ಹೋರಾಟ ಮಾಡದೇ ಇರುವಂತ ವ್ಯಕ್ತಿ, ಧ್ವನಿ ಎತ್ತದಂತ ವ್ಯಕ್ತಿ ಎಡಗೇವಾರು. ಆತ ನಮ್ಮ ದೇಶದ ಮಕ್ಕಳಿಗೆ, ನಮ್ಮ ನಾಡಿನ ಮಕ್ಕಳಿಗೆ ಆದರ್ಶ ವ್ಯಕ್ತಿ ಯಾರಂದ್ರೆ ಎಡಗೇವಾರ ಸ್ಪೀಚ್ ಹಾಕಿದ್ರು. ಅವ್ರೆಂದಾದ್ರೂ ಹೋರಾಟ ಮಾಡಿದಾರ ಈ ದೇಶಕ್ಕೋಸ್ಕರ, ಬಡವರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ರೈತರಿಗೋಸ್ಕರ? ಇವತ್ತು ಏನು ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕದ ಪರಿಷ್ಕರಣದ ವಿಚಾರವಾಗಿ ಬಿಜಾಪುರ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ನಾವು ಪ್ರತಿಭಟನೆ ಮಾಡುವ ಮೂಲಕವಾಗಿ ಈ ಏನು ಪರಿಷ್ಕರಣದಲ್ಲಿ ಆದಂಥ ವಿವಾದ ಮತ್ತು ಅನಾಹುತಗಳನ್ನು ಮತ್ತು ಶರಣರಿಗೆ ಮತ್ತು ಈ ನಾಡಿನ ಕವಿಗಳಿಗೆ ಏನು ಅವಮಾನ ಮಾಡಿದ್ದಾರೆ, ಆ ಅವಮಾನಕ್ಕೆ ಏನಪ್ಪ ಅಂತಂದರೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಜೊತೆಗೇ ಈಗಾಗಲೇ ಏನಪ್ಪ ಅಂತಂದರೆ ಪರಿಷ್ಕರಣಾ ಸಮಿತಿ ವಜಾಗೊಳಿಸಿದ್ದಾರೆ ಅಂತ ಹೇಳಿದ್ರೆ, ಅದು ವಜಾಗೊಳಿಸಿದ್ರೆ ಅಷ್ಟೇ ಸಾಲದು, ಇಡೀ ಆ ಪುಸ್ತಕನ ಏನಪ್ಪ ಅಂತಂದರೆ ಶಾಲೆಯಿಂದ ಮಕ್ಕಳ ಕೈಯಲ್ಲಿ ಹೋಗಲಾರ್ದ ನೆನಪವನ್ನು ಸುಟ್ಟಾಕಬೇಕು. ಜೊತೆಗೆ ಏನಪ್ಪ ಅಂದ್ರೆ ಪರಿಷ್ಕರಣಕ್ಕೆ ಏನಪ್ಪ ಅಂದ್ರೆ ಆದಂಥ ಖರ್ಚು ವೆಚ್ಚನ ಏನಪ್ಪ ಅಂತಂದರೆ ಶಿಕ್ಷಣ ಟಿಪ್ಪು ಸುಲ್ತಾನ್ ಬಿಟ್ಟಿದ್ದಾರೆ, ಅಂಬೇಡ್ಕರ್ ವಿಚಾರ ಬಿಟ್ಟಿದ್ದಾರೆ, ಕನಕದಾಸ ಬಿಟ್ಟಿದ್ದಾರೆ. ಜೊತೆಗೆ ವಾಲ್ಮೀಕಿ ಅಂತಕ್ಕಂಥ ಬಹುದೊಡ್ಡ ರಾಮಾಯಣ ಭಾರತವನ್ನು ಈ ದೇಶಕ್ಕೆ ಕೊಟ್ಟಂತವ್ರು ಅಂಥವ್ರೇನಪ್ಪ ಅಂತಂದರೆ ಹಾದಿಗಳ್ಳ ಅನ್ನೋ ನಿಟ್ಟಿನೇನಪ್ಪ ಅಂದರೆ ಇವತ್ತು ಇವರಿಗೆ ಕುವೆಂಪು ಇವರಿಗೆ ಯಾರಿಗೆ ವಾಲ್ಮೀಕಿ ಅವರಿಗೆ ಅವಮಾನ ಮಾಡುವಂಥ ವ್ಯವಸ್ಥಿತವಾಗಿ ಏನಪ್ಪ ಅಂತಂದ್ರೆ ಇವತ್ತು ಮನುವಾದಿಗಳು RSSನ ಕಾರ್ಯಕರ್ತರಾದಂಥ ರೋಹಿತ್ ಚಕ್ರವರ್ತಿ ಏನು ಮಾಡಿದ್ದಾರೆ ಅದು ನಾವು ಖಂಡಿಸ್ತಾ ಇದ್ದೀವಿ. ಈ ದೇಶದ ಈ ರಾಜ್ಯ ಜನರನ್ನ ಕ್ಷಮೆ ಕೇಳಬೇಕು. ಜೊತೆಗೆ ಏನಪ್ಪ ಅಂತಂದ್ರೆ ಈ ಪಠ್ಯ ಪರಿಷ್ಕರಣೆ ನಾವು ವಾಪಸ್ ತಗೊಂಡು ಅಂತ ಹೇಳೋದು ಅಷ್ಟೇ ಸಾಲದಲ್ಲ, ಮರುಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳೋದು ಅಷ್ಟೇ ಬೇಕಾಗಿಲ್ಲ. ನಮಗೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಏನು ಕೊಟ್ಟಿದ್ದಾರೆ ಶಿಕ್ಷಣನ, ಅದು ಈ ರಾಜ್ಯಕ್ಕೆ, ಈ ದೇಶದ ಜನಕ್ಕೆ, ದುಡಿಯೋ ವರ್ಗ ಜನಕ್ಕೆ ಸೂಕ್ತವಾದಂಥ ಶಿಕ್ಷಣ ಇರೋದ್ರಿಂದ ಏನಪ್ಪ ಅಂದರೆ ಬರಗೂರು ರಾಮಚಂದ್ರಪ್ಪರ ಶಿಕ್ಷಣ ಪಠ್ಯಕ್ರಮನೇ ಮರು ತರಬೇಕು ಅಂತಿಕೊಂಡು ಈ ಮೂಲಕ ನಾವು ಒತ್ತಾಯಿಸ್ತಾ ಇದೀವಿ ಅಂತಿಕೊಂಡು. ಪ್ರಗೌಡ ಪಾಟೀಲ್, ಪ್ರಗತಿಪರ ಹೋರಾಟಗಾರರ. ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ 18ನೇ ತಾರೀಕಿಗೆ ಬರಗೂರು ರಾಮಚಂದ್ರಪ್ಪ ನೇತೃತ್ವದೊಳಗೆ ಫ್ರೀಡಂ ಪಾರ್ಕ್ ಒಳಗೆ ನಡೀತದಂಥ ಸತ್ಯಾಗ್ರಹ ಹೋರಾಟಕ್ಕೆ ಬೆಂಬಲಿಸಿ ನಾವು ಇವತ್ತಿನ ದಿವಸ ಬಿಜಾಪುರ ಪ್ರಗತಿಪರ ಸಂಘಟನೆಯವರ ಅದಕ್ಕೆ ಬೆಂಬಲಾರ್ಥವಾಗಿ ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಇಲ್ಲಿ DC ಆಫೀಸರಿಗೆ ಮೆರವಣಿಗೆ ತೊಗೊಂಡು ಬಂದಿದ್ದೇವೆ. ಯಾಕಂದ್ರೆ ನಮ್ಮ ಈ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿ ಒಳಗೆ ಏನು ಅಜೆಂಡಾ RSSದವ್ರು ಅಜೆಂಡಾ ಸೇರ್ಸ್ಯಾರ ಅದು ಕೈ ಬಿಡಬೇಕು, ಮತ್ತು ರಾಹುಲ್ ಚಕ್ರವರ್ತಿ ಅವನಿಗೆ ಅಮಾನತು ಮಾಡಬೇಕು, ಮತ್ತು ಅದರದ್ದು ಖರ್ಚು ಏನದ ಅದು ಅವರೇ ಧರಿಸ್ಬೇಕು ಅಂತ ನಮ್ಮದು ಏನು ಡಿಮ್ಯಾಂಡ್ಸ್ ಅದಾವ, ಅದು ಡಿಮ್ಯಾಂಡ್ಸ್ ಏನದ ಅದು ಎಲ್ಲ ನಾವು ಇವತ್ತಿನ ದಿವಸ DC ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿಯವ್ರಿಗೆ ಮನವಿ ಕೊಡ್ಲಾಕತ್ತೀವಿ. ಈ ಪಠ್ಯ ಪುಸ್ತಕವನ್ನು ತಿರುಚಿ ಹಿಡಿದು ಇಡೀ ನಮ್ಮ ದೇಶಕ್ಕೆ ನಾಚಿಗೇಡಿ ಆದಂಥ ವಿಷಯ ಅದ. ಇದ್ರೊಳಗೆ ಏನು ಅಂಬೇಡ್ಕರ್ ಇವ್ರದ್ದು ಕೈ ಬಿಟ್ಟಾರ ಅದು ಎಲ್ಲ ಸೇರಿಸಬೇಕು ಅನ್ನೋದೇ ನಮ್ಮ ಇರೋದ. ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಗೆ ಇವತ್ತಿಂದ ಈ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಸುರೇಖಾ ರಾಜ್ಪೂತ್ ಜಿಲ್ಲಾ ಮುಖ್ಯಮಂತ್ರಿ. ಪ್ರಗತಿಪರ ಸಂಘಟನೆಗಳಿಂದ ಈ ಪಠ್ಯ ಪುಸ್ತಕಗಳ ಪರಿಷ್ಕರಣ ವಿರೋಧಿಸುವ ಕುರಿತು ಇವತ್ತಿನ ದಿವಸ ಚಕ್ರತೀರ್ಥ ಅನ್ನೋರು ಈ ಒಂದು ಹಿಂದಿದ್ದ ಮಹಾನ್ ವ್ಯಕ್ತಿಗಳ ಡಾಕ್ಟರ್ ಬಾಬಾ ಸಾಹೇಬ್ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಮಹಾನ್ ವ್ಯಕ್ತಿಗಳ ಹೆಸರುಗಳನ್ನು ತೆಗೆದು ಅವರಿಗೆ ಅವಮಾನವನ್ನು ಮಾಡಿದಂಥ
ಪಠ್ಯಪುಸ್ತಕಗಳ ವಿರುದ್ಧ ಇವತ್ತಿನ ದಿವಸ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೇವೆ. ಅಕಸ್ಮಾತ್ ಈ ಬಿಜೆಪಿ ಸರ್ಕಾರ ಆಗಿರ್ಬೋದು ಅಥವಾ RSS ಆಗಿರ್ಬೋದು ಕೂಡಲೇ ಈ ಪಠ್ಯಪುಸ್ತಕಗಳನ್ನು ಮೊದಲಿದ್ದ ಹಾಗೆ ಆಮೇಲೆ ಇತಿಹಾಸಕಾರರನ್ನ ಆಮೇಲೆ ಇತಿಹಾಸವನ್ನು ಸೃಷ್ಟಿಸಿದವರನ್ನ ಸಮಾಜ ಚಿಂತಕರನ್ನ ಆಮೇಲೆ ಸಾಮಾಜಿಕ ಸಮಾನತೆಯನ್ನ ಇದ್ದವರನ್ನ ಅವರ ಪಠ್ಯಪುಸ್ತಕದಲ್ಲಿ ಬದಲಾವಣೆ ಮಾಡಿ ಒಂದು ಒಳ್ಳೆಯ ಜನರಿಗೆ ದೇಶಕ್ಕೆ ಸಂದೇಶ ನೀಡಬೇಕು. ಅಕಸ್ಮಾತ್ ಮಾಡಿದ್ದಲ್ಲಿ ನಾವು ಇನ್ನೂ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟ ಮಾಡಲಾಗ್ತದೆ. ಸಿದ್ದರಾಯನು DSS ಸಂಚಾಲಕ ವಿಜಯಪುರ. ಇನ್ನಿತರ ಮಹತ್ವದ ಹೋರಾಟಗಾರನ ಅದನ್ನು ತೆಗೆದುಹಾಕಿ ಹೆಗ್ಡೆ ವಾರನ ಸೇರಿಸಿದ್ದು ಸಂಘ ಪರಿವಾರ ಕೇಸರೀಕರಣ ಪುಸ್ತಕ ಮಾಡ್ಯಾರ. ಎಲ್ಲ ಕರ್ನಾಟಕದಂತೆ ಸಾಹಿತ್ಯದವರು ಹಿರಿಯರು ಎಲ್ಲ ವಿರೋಧ ಮಾಡಿದಾಗ ಮುಖ್ಯಮಂತ್ರಿ ನಮ್ಮ ನಾಡದ ಮುಖ್ಯಮಂತ್ರಿ ಎಲ್ಲರಿಗೂ ಹೋದವರನ್ನ ಸೇರಿಸ್ತೇವೆ ಅವನ್ನ ಅಂತ ಹೇಳಿದ್ರು. ಆ ಆಶ್ವಾಸನೆ ವಿಫಲ ಆಗ್ಯದ. ಅದನ್ನೇ ಇವತ್ತು ಪಠ್ಯಪುಸ್ತಕ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಜಾರಿ ಮಾಡ್ಯಾರ. ಅದನ್ನ ವಿರೋಧ ಆಗ್ಬೇಕು, ಅದನ್ನು ಬಿಡಬೇಕು. ರಾಮಚಂದ್ರಪ್ಪ ಬರಗೂರೇನ ಮೊದಲೇನು ಕೊಟ್ಟಿದ್ದ ಅದೇ ಪುಸ್ತಕ ಜಾರಿ ಆಗಬೇಕು, ಅದನ್ನ ರದ್ದು ಮಾಡಬೇಕು ಅಂತೇಳಿ ನಾವು ಪ್ರಗತಿಪರ ಸಂಘಟನೆಯಿಂದ ಒತ್ತಾಯ. ಪ್ರಗತಿಪರ ಸಂಘಟನೆ BMC ಕ್ರಾಂತಿ ಜಿಲ್ಲಾ ಅಧ್ಯಕ್ಷರು.